ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಹಲೋ ನಮಸ್ತೆ. ಗೋ ಹಂತಕರು ಪುಣ್ಯಕೋಟಿಯ ರಾಜಕೀಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಬಹುಶಃ ಈ ತಿಂಗಳಿನಲ್ಲಿ ಅಕ್ರಮ ಗೋ ಸಾಗಾಟ ಪ್ರಕರಣಗಳು ಜಾಸ್ತಿಯಾಗಿದೆ ಅನ್ನುವಂಥ ಕಾರಣವನ್ನು ಇಟ್ಟುಕೊಂಡು ಹಿಂದೂ ಸಂಘಟನೆಗಳು ಆರೋಪಗಳನ್ನು ಮಾಡ್ತಾ ಇದ್ದಾವೆ ಮತ್ತು ಪ್ರತಿಭಟನೆಗಳನ್ನು ಕೂಡ ಪ್ರತಿಭಟನೆಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿರುವಂಥದ್ದು. ಒಂದು ಅಂದರೆ ಮಂಗಳೂರಿನಲ್ಲಿ ಈ ಬಗ್ಗೆ ನಾಳ್ದು ಸೋಮವಾರ ಒಂದು ಪ್ರತಿಭಟನೆ ನಡೀಬೇಕಿತ್ತು. ಆ ಪ್ರತಿಭಟನೆಗೆ ಈಗ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಕಡೆಯಿಂದ ಅಪಸ್ವರ ಕೇಳಿ ಬರ್ತಾ ಇದೆ. ನೀವು ಮಾಡುವಂಥ ಪ್ರತಿಭಟನೆ ಇಷ್ಟು ಹೊತ್ತಿಂದ ಇಷ್ಟು ಹೊತ್ತಿಗೆ ಆಗಬೇಕು ಮತ್ತು ಹಲವಾರು ಕಂಡೀಷನ್ಗಳನ್ನು ಹಾಕುವಂಥ ಕೆಲಸಗಳಾಗಿದೆ. ಸೊ ಈ ಎಲ್ಲ ವಿಚಾರದ ಬಗ್ಗೆ ನಾವು ಇವತ್ತು ಮಾತನಾಡಬೇಕು. ನಮ್ಮ ಸ್ಟುಡಿಯೋದಲ್ಲಿ ಈ ಬಗ್ಗೆ ಮಾತಾಡೋದಕ್ಕೆ 3 ಅತಿಥಿಗಳು ಈ ಬಗ್ಗೆ ಮಾತಾಡೋದಕ್ಕಿದ್ದಾರೆ. ಒಬ್ಬರು ಬಿಜೆಪಿಯ ಕಡೆಯಿಂದ ಮಟ್ಟಾರು ರತ್ನಾಕರ್ ಹೆಗಡೆ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಹೆಗಡೆ ಅವರ ಕಾರ್ಯಕ್ರಮ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ನ ಕಡೆಯಿಂದ ಹರೀಶ್ ಕಿಣಿ ಅವರಿದ್ದಾರೆ. ಹರೀಶ್ ಕಿಣಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಬಜರಂಗ ದಳದ ಕಡೆಯಿಂದ ಸುನಿಲ್ KR ಅವರು ನಮ್ಮ ಡಿಸ್ಕಷನ್ ಅನ್ನು ಸೇರ್ಕೊಂಡಿದ್ದಾರೆ. ಸುನಿಲ್ KR ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹರೀಶ್ ಕಿಣಿ ಅವರನ್ನು ಮಾತಾಡಿಸಬೇಕು. ಒಂದು ಕಡೆಯಲ್ಲಿ ಅನ್ಯಾಯ ಆಗ್ತಾ ಇದೆ. ಆ ಅನ್ಯಾಯವನ್ನು ಪೊಲೀಸ್ ಇಲಾಖೆಗೆ ಅಥವಾ ಸರ್ಕಾರಕ್ಕೆ ತಡೆಗಟ್ಟುವಂಥ ಕೆಪಾಸಿಟಿ ಇದೆ. ಆದರೆ ಅದು ಆಗ್ತಾ ಇಲ್ಲ ಅನ್ನುವಂಥದ್ದೊಂದು ಆರೋಪ ಮಾಡಬೇಕು ಅನ್ನುವಂಥ ಒಂದು ಪ್ರತಿಭಟನೆಗೆ ಕೆಲ ಸಂಘಟನೆಗಳು ಕೈ ಹಾಕಿತು. ನೀವು ಹೀಗೇ ಪ್ರತಿಭಟನೆ ಮಾಡಿ ಅನ್ನುವಂಥ ಕಂಡೀಷನ್ ಹಾಕುವಂಥದ್ದು ಅಥವಾ ಪ್ರತಿಭಟನೆ ಮಾಡಬೇಡಿ ಅಂತ ಹೇಳುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮಗೆ ಅನಿಸುತ್ತೆ? ನನ್ನ ಅಭಿಪ್ರಾಯ ಏನು, ಮಂಗಳೂರು ಜಿಲ್ಲಾಡಳಿತ ಈ ಒಂದು ಹಿಂದೂ ಸಂಘಟನೆಗಳು ಅಂತ ಹೇಳೋದಕ್ಕಿಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ, BJPಯಿಂದ ಏನು ಪ್ರತಿಭಟನೆ ಮಾಡಲಿಕ್ಕೆ ಈ ಗೋ ಹತ್ಯೆಯ ಕುರಿತು ಏನು ಪ್ರತಿಭಟನೆ ಮಾಡಲಿಕ್ಕೆ ಅವರು ನಿರ್ಧಾರ ತೆಗೆದುಕೊಂಡಿದ್ರು, ಅದಕ್ಕೆ ಅವರು ಆರಂಭದಲ್ಲಿ ಆ ಏನು ಪ್ರತಿಭಟನೆ ಹಿಂದಿನ ಹುನ್ನಾರವನ್ನು ಪೊಲೀಸ್ ಇಲಾಖೆ ಅಥವಾ ಜಿಲ್ಲಾಡಳಿತ ಕಂಡುಹಿಡಿದು ಅದಕ್ಕಾಗಿ ಅದನ್ನ ಹುನ್ನಾರ ಅಂತ ಯಾಕೆ ಹೇಳ್ತೀರಿ? ಖಂಡಿತವಾಗಿ ಅಂದ್ರೆ ಅಕ್ರಮ ಗೋ ಸಾಗಾಟ ಪ್ರಕರಣಗಳು ಜಾಸ್ತಿ ಆಗಿದೆ, ತಪ್ಪು, ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ, ಅದರಲ್ಲಿ ಹುನ್ನಾರ ಏನು ಬಂತು? ಆ ಅಕ್ರಮ ಗೋ ಸಾಗಾಟಕ್ಕಿಂತ ನಾಳಿನ ಪ್ರತಿಭಟನೆಯಲ್ಲಿ ತಾವು ಕೂಡ ನಾಳ್ದು ನೋಡ್ಬೋದು, ಅಲ್ಲಿ ಸಬ್ಜೆಕ್ಟ್ ಅಕ್ರಮ ಗೋ ಸಾಗಾಟಕ್ಕಿಂತ ಹೆಚ್ಚಾಗಿ ಬೇರೆ ಇನ್ನಿತರ ವಿಷಯಗಳು ಮುಖ್ಯವಾಗಿ ಒಂದು ಕ್ಲಿಯರ್ ಮಾಡಿಬಿಡಿ. ಸಮುದಾಯವನ್ನಾಗ್ಲಿ ಅಥವಾ ದನಗಳ್ಳರ ಮೇಲೆ ನಿಮಗೆ ಪ್ರೀತಿ ಇದೆಯಾ? ಖಂಡಿತ ಇಲ್ಲ. ಮತ್ತೆ ದನಗಳ್ಳರಿಗೆ ಬೈದ್ರೆ ನಿಮಗೇನು ಸಮಸ್ಯೆ? ನಾವು ಅಲ್ಲಿ ಏನು ಹೇಳಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿ, ನಾನು ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಲ್ಲಿ ದನಗಳ್ಳರಿಗೆ ಬೈಯುವುದಿಲ್ಲ. ದನಗಳ್ಳರ ಜೊತೆಗೆ ಇತರ ರಾಜಕೀಯ ಪಕ್ಷ ಅಥವಾ ಇತರ ಸಮುದಾಯ, ಇತರ ಧರ್ಮದವರನ್ನ ಈ ಹಿಂದೆ ನಾವು ಆದದ್ದು ನೋಡಿದ್ದೇವೆ. ಮತ್ತೆ ನನ್ನ ಈ ಪ್ರತಿಭಟನೆಯ ಮುಖಾಂತರ ಇದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನಾದ್ರೂ ಮಾಡ್ಲಿಕ್ಕಿದ್ರೆ ಆಂದೋಲನ, ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತು ಪ್ರತಿಭಟನೆ, ಪೊಲೀಸ್ ಇಲಾಖೆಗೆ ದೂರು ಕೊಟ್ಟರು ಪ್ರಯೋಜನ ಆಗ್ತಾ ಇಲ್ಲ ಅಂತ ನಾಗರಿಕರು ಏನು ಮಾಡಬೇಕು? ಸುಳ್ಳು. ಖಂಡಿತವಾಗಿಯೂ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟರೆ ಖಂಡಿತವಾಗಿಯೂ ಪ್ರಯೋಜನ ಆಗ್ತದೆ. ಪೊಲೀಸ್ನವರು ಈ ಹಿಂದೆಯೂ ಈ ಬಗ್ಗೆ ಕ್ರಮ ಕೈಗೊಂಡಿದ್ದಾರೆ. ಅದರ ನಂತರ ಯಾರಿಗೂ ಇಲ್ಲದ ಅಂಕುಶ ಅವರಿಗೆ ಯಾಕೆ? ಅಲ್ಲ, ಖಂಡಿತವಾಗಿ ನೀವು ಹೀಗೆ ಮಾಡಬೇಕು ಪ್ರತಿಭಟನೆ. ನಾವು ಹೇಳಿದಾಗ ನೀವು ಪ್ರತಿಭಟನೆ ಮಾಡಬೇಕು. ನೀವು ಪಾದಯಾತ್ರೆ ಮಾಡಬಾರದು. ಪಾದಯಾತ್ರೆಯ ಸಂದರ್ಭದಲ್ಲಿ ಈ ಹಿಂದೆ ಅನುಮತಿ ಕೊಟ್ಟಾಗ ಅಥವಾ ಈ ಹಿಂದೆ ನಡೆದಾಗ ಆ ಪಾದಯಾತ್ರೆಯ ಸಂದರ್ಭದಲ್ಲಿ ಅಥವಾ ಏನು ಪ್ರತಿಭಟನೆಗಳ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅಲ್ಲಿಯ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಆಗುತ್ತೆ ಅಂತ ನಿಮ್ಗೆ ಯಾರಾದ್ರೂ ಜ್ಯೋತಿಷಿಗಳು ಭವಿಷ್ಯ ಹೇಳಿದ್ರು? ಅಲ್ಲ, ಜ್ಯೋತಿಷಿಗಳು ಹೇಳ್ಬೇಕಂತ ಹೇಳಿಲ್ಲ, ಅವರ ಮನೋಭಾವನೆ. ಕಳೆದ ಹಿಂದೂ ಸಮಾವೇಶ ಏನಾಯ್ತು, ಅದು ಶಾಂತಿಯುತವಾಗಿ ಅಲ್ಲಿಯೂ ಕೂಡ ಇದೇ ರೀತಿ ನೀವು ಏನು ಕಂಡೀಷನ್ ಮಂಗಳೂರಿನಲ್ಲಿ ಆಗಿದಂತ ಹಿಂದೂ ಸಮಾವೇಶ ಶಾಂತಿಯುತವಾಗಿ ಆಗಿದೆ, ಕಂಡೀಷನ್ ಅಂತೇಳಿ ಹೇಳಿದಿರಿ. ಅಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ಉದ್ರೇಕಕಾರಿ ಭಾಷಣಗಳನ್ನು ಬಂದ್ರು, ಉದ್ರೇಕಕಾರಿ ಮಾತನಾಡಿದ್ರು, ಕಂಪ್ಲೇಂಟ್ ಕೂಡ ಆಯ್ತು, ಬಟ್ ಏನು ಆಗ್ಲಿಲ್ಲ, ಸಮಸ್ಯೆ ಉದ್ರೇಕಕಾರಿ ಭಾಷಣಗಳನ್ನ ಮಾಡಬಾರ್ದು ಅಥವಾ ಅಲ್ಲಿ ಹೋಗುವಾಗ ಘೋಷಣೆಗಳು ಈ ರೀತಿಯಾಗಿ ಇರಬಾರ್ದು ಅಂತೇಳಿ ಆ ಕಂಡೀಷನ್ ಹಾಕಿಯೇ ಕಳೆದ ಬಾರಿಯ ಹಿಂದೂ ಸಮಾವೇಶಕ್ಕೂ ಕೂಡ ಅನುಮತಿಯನ್ನು ಕೊಟ್ಟಿತ್ತು. ನನ್ನ ಪ್ರಕಾರ ಈ ಗೋಹತ್ಯೆ ಅಥವಾ ಗೋ ರಕ್ಷಣೆಯನ್ನ ನಿಮ್ಮ ಸರ್ಕಾರಕ್ಕೆ ಇರುವಂತ ಆತಂಕ ಪ್ರತಿಭಟನೆಯ ಹೆಸರಿನಲ್ಲಿ ಬೇರೆಯದ್ದಾಗತ್ತೆ. ಖಂಡಿತ. ಎಸ್ ಸರ್, ಸುನಿಲ್ KR ಅವರೇ, ನೀವು ಪ್ಲಾನ್ ಮಾಡ್ತಾ ಇದ್ದೀರಿ, ಜಗಳ ಮಾಡಿಸೋದಕ್ಕೆ, ಗಲಭೆ ಮಾಡಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಿ. ಸೊ ಆ ಪ್ರತಿಭಟನೆಗೆ ನಾವು ಜವಾಬ್ದಾರಿಯುತ ಸರ್ಕಾರವಾಗಿ
ಜವಾಬ್ದಾರಿಯುತ ಜಿಲ್ಲಾಡಳಿತವಾಗಿ ನಾವು ಅಂಕುಶ ಹಾಕ್ತೀವಿ, ಆ ಅಧಿಕಾರ ನಮಗಿದೆ. ನೋಡಿ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಅನ್ಯಾಯವಾದಾಗ ಅದರ ವಿರುದ್ಧ ಇರುವಂಥದ್ದು ಒಂದು ಪ್ರತಿಭಟನೆ ಮೂಲಕ, ಇಡೀ ನಮ್ಮ ಭಾರತ ದೇಶದಲ್ಲಿ ಇರುವಂಥದ್ದು ಪ್ರತಿಭಟನೆ ಮೂಲಕ ಮಾತ್ರ ಅದನ್ನು ನಾವು ತೋರ್ಪಡಿಸೋದು ಭಿನ್ನ, ಕಾನೂನನ್ನು ಕೈಗೆತ್ತಿಕೊಂಡು ಅದರ ವಿರುದ್ಧ ಹೋರಾಟ ಮಾಡುವಂಥದ್ದು ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ. ಹಾಗಾಗಿ ಪ್ರತಿಭಟನೆ ಮಾಡುವಂಥದ್ದು ಪ್ರತಿಯೊಬ್ಬ ಜನಸಾಮಾನ್ಯನ ಕರ್ತವ್ಯ ಒಂದು ಅನ್ಯಾಯವಾದಾಗ. ಹಾಗೆ ಗೋಹತ್ಯೆ ವಿಚಾರದಲ್ಲಿ ನಾವು ಸುಮಾರು ಯಾವಾಗ ನಾವು ಈ ದೇಶದಿಂದ ಬಾಬರನ ಕಾಲದಿಂದ ಗೋಹತ್ಯೆ ನಿಷೇಧ ಜಾರಿ ಇತ್ತು. ಆದರೆ ಮೊನ್ನೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಗೋಹತ್ಯೆ ನಿಷೇಧ ಜಾರಿಯನ್ನು ನಿಷೇಧ ಮಾಡಿತು. ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಗೋಹತ್ಯೆ ಅವ್ಯಾಹತವಾಗಿ ನಡೀತಾ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಇತ್ತೀಚೆಗೆ 6 ತಿಂಗಳಿಂದ ಪ್ರತಿಯೊಂದು ದೇವಸ್ಥಾನದಿಂದ ಧರ್ಮಸ್ಥಳದ ಆ ಕಡೆ ಉಪ್ಪಿನಂಗಡಿ ಮಹಾಲಿಂಗೇಶ್ವರ ದೇವಸ್ಥಾನ, ಕುಂಬಾಸ್ಯ ಆನೆಗುಡ್ಡೆ ದೇವಸ್ಥಾನ, ಪರ್ಕಳದ ಮಹಾಲಿಂಗೇಶ್ವರ ದೇವಸ್ಥಾನ, ಪ್ರತಿಯೊಂದು ಕಡೆ ದೇವಸ್ಥಾನದಿಂದ ಬಂದು ಇವರು ಕದ್ದುಕೊಂಡು ಹೋಗ್ತಾರೆ ಅಂತ ಹೇಳಿದರೆ ಜನರು ಸುಮ್ಮನೆ ಕೂತ್ಕೊಳ್ಬೇಕಾ? ಗೋವು ಹಿಂದೂ ಸಮಾಜದ ಒಂದು ಶ್ರದ್ಧಾ ಬಿಂದು. ಅದನ್ನು ಉಳಿಸುವಂಥದ್ದು ಹಿಂದೂ ಸಮಾಜದ ಒಂದು ಕೆಲಸ. ಅದರ ವಿರುದ್ಧ ಪ್ರತಿಭಟನೆ ಮಾಡಲೇಬೇಕು. ಜಿಲ್ಲಾಡಳಿತಕ್ಕೊಂದು ಜವಾಬ್ದಾರಿ ಇದೆ. ನೋಡಿ, ಜಿಲ್ಲಾಡಳಿತಕ್ಕೆ ಜವಾಬ್ದಾರಿ ಇದೆ. ನೀವು ಬೇಕಾದಾಗೆ ಪ್ರತಿಭಟನೆ ಮಾಡ್ತೀರಿ, ನಾಳೆ ಏನಾದ್ರೂ ಸಮಸ್ಯೆ ಆಗಿದ್ರೆ ಉತ್ತರ ಕೊಡಬೇಕಾದವ್ರು ಅವರಾಗ್ತಾರೆ, ಜಿಲ್ಲಾಡಳಿತ ಆಗತ್ತೆ, ಸರ್ಕಾರ ಆಗತ್ತೆ. ನೋಡಿ, ಸಮಸ್ಯೆಯನ್ನ ಅವರು ಪ್ರಥಮವಾಗಿ ಅದನ್ನು ನಿವಾರಿಸಬೇಕು, ಇಲ್ಲದಿದ್ರೆ ಪ್ರತಿಭಟನೆ ನಡೀತಿತ್ತಾ? ಪುತ್ತೂರಿನಲ್ಲಿ ಒಂದು ಹಿಂದೂ ಸಮಾಜೋತ್ಸವ ಆಯ್ತು, ಆ ಸಂದರ್ಭದಲ್ಲಿ ಜಗಳ ಆಯ್ತು, ಗಲಭೆ ಆಯ್ತು. ನೋಡಿ, ಒಂದು ಯಾವುದೋ ಒಂದು ಮುನ್ನೆಚ್ಚರಿಕೆ ವಹಿಸಿದ್ದಾರೆ. ಯಾವಾಗಲೂ ಕೂಡ ದನಗಳ್ಳರೇ ಕಲ್ಲು ಬಿಸಾಡಿರ್ಬೋದು. ಯಾವುದೇ ಹಿಂದೂ ಸಮಾಜದ ಸಮಾವೇಶದಲ್ಲಿ ಭಾಗವಹಿಸಿದಂತ ಯಾವುದೇ ಹಿಂದೂ ಸಮಾಜ ಅದರ ವಿರುದ್ಧ ಹೋಗುವ ಗಲಾಟೆ ಮಾಡಲಿಲ್ಲ. ಉಡುಪಿಯಲ್ಲಿ ಸಮಾಜೋತ್ಸವ, ಅಷ್ಟು ದೊಡ್ಡ ಸಮಾಜ ಆಯಿತು, 60-70 ಸಾವಿರ ಸೇರಿದ್ರು, ಇಲ್ಲಿ ಗಲಾಟೆ ಆಗಲಿಲ್ಲ. ಮಂಗಳೂರಿನಲ್ಲಿ ಸಮಾಜೋತ್ಸವ ಆಯಿತು, 1 ಲಕ್ಷ ಜನ ಮಿಕ್ಕಿ ಸಮಾಜೋತ್ಸವ ಆಯಿತು, ಅಲ್ಲಿ ಎಲ್ಲಿಯೂ ಗಲಾಟೆ ನಡೆದಿಲ್ಲ. ಅಂದ್ರೆ ನೀವು ಪ್ರತಿಭಟನೆಗೆ ಆಯ್ಕೆ ಮಾಡಿದಂತ ತಿಂಗಳ ಬಗ್ಗೆ ಅಪಸ್ವರ ಇದೆ. ಯಾಕಂದ್ರೆ ಆಯ್ಕೆ ಮಾಡಿದ ತಿಂಗಳ ಬಗ್ಗೆ ಅಲ್ಲ, ಅಕ್ರಮ ಗೋ ಸಾಗಾಟ ಬಹಳ ಸಮಯದಿಂದ ನಡೀತಾ ಬರ್ತಾರೆ. ಈಗ ನೀವು ನೋಡಿರ್ಬೋದು, 1 ತಿಂಗಳಿಂದ ನೀವು ಅವ್ಯಾಹತವಾಗಿ ನಡೀತಾ ಇದೆ. ಪೊಲೀಸರಿಗೆ ಮಾಹಿತಿ ಇದ್ರೂ ಸರ್ಕಾರದ ಇರ್ಬೋದು ಅಥವಾ ಇನ್ಯಾವುದೋ ಕ್ರಮ ಇರ್ಬೋದು, ಅವರ ಕೈಯಲ್ಲಿ ಹಾಕುವುದರಿಂದ ಎಷ್ಟೋ ಕಡೆ ಮೊನ್ನೆ ನೀವು ನೋಡಿರ್ಬೋದು, ಕುದ್ರೋಳಿಯ ನಿನ್ನೆಯ ಘಟನೆ ನೀವು ನೋಡಿರ್ಬೋದು. ಕುದ್ರೋಳಿಯ ಅವರು ಅಲ್ಲಿ ಕಸಾಯಖಾನೆ ಹೋಗುವವರಿಗೆ ಪೊಲೀಸರಿಗೆ ಗೊತ್ತಿಲ್ಲ, ನಮ್ಮ ಬಜರಂಗದಳದ ಕಾರ್ಯಕರ್ತರಿಗೆ ಗೊತ್ತಾಗ್ತದೆ. ಎಲ್ಲ ಕಡೆ ಬಜರಂಗದಳದ ಕಾರ್ಯಕರ್ತರಿಗೆ ದನಗಳನ್ನು ಕದ್ದುಕೊಂಡು ಹೋಗುವುದು, ಕಸಾಯಖಾನೆ ಕೊಂಡು ಹೋಗುವುದನ್ನು ಎಲ್ಲರಿಗೂ ಗೊತ್ತುಂಟು. ಆದರೆ ಪೊಲೀಸರಿಗೆ ಇಲಾಖೆ ಗೊತ್ತಿಲ್ಲ. ಅದನ್ನು ಜಿಲ್ಲಾಡಳಿತ ಅದನ್ನು ಸಮರ್ಪಕವಾಗಿ ನಿಭಾಯಿಸಬೇಕಲ್ಲ. ಎಸ್ ಮಟ್ಟರ್ ಅವರು ಏನು ಹೇಳ್ತೀರಿ? ಈ ಒಂದು ಘಟನೆ ಏನು, ಒಂದು ಕಡೆಯಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳುವಂಥದ್ದು, ಅದಕ್ಕೆ ಜಿಲ್ಲಾಡಳಿತದ ಮುಖಾಂತರ ಅಂಕುಶ ಹಾಕುವಂಥದ್ದು, ಮತ್ತು ಒಮ್ಮೆ ಅದಕ್ಕೆ ಮಾಡಲೇಬಾರದು ಅಂತ ಪರ್ಮಿಷನ್ ಅನ್ನು ಕ್ಯಾನ್ಸಲ್ ಮಾಡುವಂಥದ್ದು, ಆನಂತರ ಕೆಲ ಕಂಡೀಷನ್ಗಳನ್ನು ಹಾಕಿ ಅವಕಾಶ ಕೊಡುವಂಥದ್ದು, ಏನು ಹೇಳ್ತೀರಿ? ನೋಡಿ, ಹಿಂದೂ ಸಂಘಟನೆಗಳು ಆವತ್ತಿನ ವಿನೋಬಾ ಅವರ ಭೂದಾನ ಚಳವಳಿಯ ಸಂದರ್ಭದಲ್ಲಿ ಆರಂಭವಾದದ್ದು ಗೋದಾನ ಚಳವಳಿ ಈ ತನಕ ಕೂಡ ಈ ದೇಶದಲ್ಲಿ ಸಂಪೂರ್ಣವಾಗಿ ಗೋಹತ್ಯೆಯನ್ನು ನಿಲ್ಲಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗಿಲ್ಲ. ಇವತ್ತು ಭಾರತದಲ್ಲಿ ನಾವು ಗೋವುಗಳನ್ನು ದೇವರಂತ ಪೂಜೆ ಮಾಡ್ತೇವೆ, ಕಾಮಧೇನು ಅಂತ ಕೇಳಿದ್ದೇವೆ, ನಾವು ಕೇಳಿದ್ದನ್ನು ಕೊಡುವಂಥ ಒಂದು ದೇವರ ಸ್ವರೂಪ ಅಂತೇಳಿ ನಾವು ಆರಾಧನೆ ಮಾಡಿಕೊಂಡು ಬಂದಿದ್ದೇವೆ ಹಿಂದೂ ರಾಷ್ಟ್ರದಲ್ಲಿ. ಇವತ್ತು ಈ ದೇಶದಲ್ಲಿ ಗೋಹತ್ಯೆಯನ್ನು ನಿಷೇಧ ಮಾಡಬೇಕು, ಆ ಬಗ್ಗೆ ಗೋವುಗಳನ್ನು ಹತ್ಯೆ ಮಾಡಬಾರ್ದು ಅಂತ ಹೇಳಿದರೆ ನಿರಂತರವಾಗಿ ನಡೀತಾ ಇದೆ. ಅದೇ ನೀವು ಅರಬ್ ರಾಷ್ಟ್ರಗಳಲ್ಲಿ ಹೋಗಿ ಅಲ್ಲಿ ಹಂದಿಯನ್ನು ಕಡಿಬಾರ್ದು, ಹಂದಿ ಮಾಂಸವನ್ನು ಉಪಯೋಗ ಮಾಡಬಾರ್ದು ಅಂತ ಕಾನೂನು. ಇದು ಗೋಹತ್ಯೆ ನಿಷೇಧದ ವಿಚಾರ ಬೇರೆ ಚರ್ಚೆ. ನನಗೆ ಇಲ್ಲಿ ಬೇಕಾದಂಥದ್ದು ಅಕ್ರಮ ಗೋ ಸಾಗಾಟದ ವಿರುದ್ಧ ಅವರ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಅಂಕುಶ ಹಾಕುವಂತ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಉದ್ದೇಶದಿಂದ ಇವತ್ತು ಹಿಂದೂ ಸಂಘಟನೆಗಳು ಮಂಗಳೂರಿನಲ್ಲಿ ಒಂದು ಅಥವಾ ಒಂದು ಪ್ರೊಟೆಸ್ಟ್ ಅಥವಾ ಒಂದು ಪ್ರತಿಭಟನೆಯನ್ನು ಇವತ್ತು ಮಾಡಿಕೊಂಡಿದ್ದಾರೆ. ಏನು ನಾವು ತುರ್ತು ಪರಿಸ್ಥಿತಿ ಈ ರಾಜ್ಯದಲ್ಲಿ ಇಲ್ಲ. ಮಂಗಳೂರಿನಲ್ಲಿ ಜಿಲ್ಲಾಡಳಿತ ಅಥವಾ ಜಿಲ್ಲಾಧಿಕಾರಿಯವರು, ಜಿಲ್ಲಾಡಳಿತದವರು ಇದರಲ್ಲಿ ಶರ್ತಬದ್ಧ ಕಾನೂನನ್ನು ಕಂಡೀಷನನ್ನು ವಿಧಿಸಿ ನೀವು ಈ ಥರವೇ ಮಾಡಬೇಕು. ಹಾಗಾದ್ರೆ ತಾವು ಒಬ್ಬರು ವಕೀಲರು, ಪ್ರತಿಭಟನೆ ಹೆಸರಲ್ಲಿ ಏನು ಬೇಕಾದರೂ ಮಾಡಬಹುದು. ಪ್ರತಿಭಟನೆ ಹೆಸರಲ್ಲಿ ನೀವು ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ. ಎಷ್ಟೋ ಪ್ರತಿಭಟನೆಗಳಾಗಿದೆ, ಶಾಂತಯುತ ಆಗಿದೆ. ಲಕ್ಷಾಂತರ ಜನ ಸ್ವಯಂ ಸೇವಕರು ಸೇರಿದಂಥ ಇದು ಸಭೆಗಳು ನಡೆದಿವೆ, ಅಲ್ಲಿ ಎಲ್ಲೂ ಕೂಡ ಇಂಥ ಆಗಿಲ್ಲ. ಎಲ್ಲಿ ಪ್ರತಿಭಟನೆ ನೀವು ಅಂಕುಶ ಹಾಕಲಿಕ್ಕೆ ನೋಡ್ತೀರಾ, ಆ ಸಂದರ್ಭದಲ್ಲಿ ಜನ ರೊಚ್ಚಿಗೆದ್ದು ಗಲಾಟೆ ಆದದನ್ನು ನಾವು ಅನೇಕ ಇನ್ಸಿಡೆನ್ಸನ್ನು ನಾವು ಹೇಳಬಲ್ಲೆ. ನೀವು ನಿರಂತರವಾಗಿ ಜನರಿಗೆ ಸಮಾಧಾನ ಚಿತ್ತದಿಂದ ಅಂದ್ರೆ ಜಿಲ್ಲಾಡಳಿತಕ್ಕೊಂದು ಜವಾಬ್ದಾರಿ ಇದೆ.
ಗಲಭೆಗಳಾಗದ ಹಾಗೆ, ಕಾನೂನು ವ್ಯವಸ್ಥೆ ಜಗಳಗಳಾಗದ ಹಾಗೆ, ಖಂಡಿತ ಗಲಾಟೆಗಳಾಗದ ಹಾಗೆ ಕಾನೂನು ತಡೆಯುವಂಥದ್ದು. ಸುವ್ಯವಸ್ಥೆ ಜವಾಬ್ದಾರಿ ಜಿಲ್ಲಾಡಳಿತಕ್ಕೆ ಉಂಟು. ಸೊ ಇವರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಅವರಿಗೆ ಗುಪ್ತಚರ ನೋಡಿ, ಇಲಾಖೆ ನಾಳೆ ಮಾಹಿತಿ ಇರಬಹುದು, ನಾವೇ- ಅಥವಾ ಇನ್ನೇನೋ ಅದರ ಹಿಂದೆ ಇನ್ನೇನೋ ಇರಬಹುದು. ಅದು ಅಂಕುಶ ಹಾಕುವಂತ ಕೆಲಸವನ್ನು ಜಿಲ್ಲಾಡಳಿತವೋ ಅಥವಾ ಸರ್ಕಾರ ಮಾಡಬೇಕು. ಜಿಲ್ಲಾಡಳಿತ ಖಂಡಿತವಾಗಿ ಹೇಳ್ಬೋದು, ನಿಮ್ಮ ಪ್ರತಿಭಟನೆ ಎಂಬುದು ಈ ಗೋ ರಕ್ಷಣೆ ವಿಚಾರಕ್ಕೆ ಸಂಬಂಧಿಸಿದಿರಬೇಕು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಮಾಡಿ ಅಂತ ಹೇಳ್ಬೋದು. ವಾಕ್ ಸ್ವಾತಂತ್ರ್ಯ ಉಂಟು ನಮಗೆ. ಗೋಗಳ ಬಗ್ಗೆ ಮಾತಾಡುವಾಗ ಗೋಗಳದ್ದೇ ನಮ್ಮ ವಿಚಾರ ಮಾತಾಡಬೇಕು, ಇನ್ನೇನು ಬರಬಾರ್ದು ಅಂತ ಹೇಳಿದ್ರೆ ಒಬ್ಬನ ವಾಕ್ ಸ್ವಾತಂತ್ರ್ಯ ಅದೇ ಸಮಸ್ಯೆ ಆಗೋದು. ಯಾರಿಗಾರಿಗೋ ಬೈತೀರಿ ನೀವು, ಇಡೀ ಕಮ್ಯುನಿಟಿಯನ್ನ ಹೊಣೆ ಖಂಡಿತ ಮಾಡೋದಿಲ್ಲ. ನೀವು ಮತ್ತೊಂದು ಹೇಳಿದ್ರೆ, ಈ ಸಂದರ್ಭದಲ್ಲಿ ಯಾಕೆ ರಂಜಾನ್ ಹಬ್ಬ, ಪವಿತ್ರವಾದ ರಂಜಾನ್ ಹಬ್ಬವನ್ನು ಬರುವ 18ನೇ ತಾರೀಕು ಆಚರಣೆ ಮಾಡ್ತಾರೆ. ಎಲ್ಲ ಧರ್ಮದ ಬಗ್ಗೆ ನಮಗೆ ಖಂಡಿತವಾಗಿಯೂ ಅಪಾರವಾದ ಗೌರವ ಉಂಟು. ಮುಸ್ಲಿಮರಾಗಲಿ, ಕ್ರಿಶ್ಚಿಯನ್ರಾಗಲಿ, ಹಿಂದೂಗಳಾಗಲಿ ಈ ದೇಶದಲ್ಲಿ ಅವರು ಕೂಡ ಭಾರತೀಯರು, ಅವರು ಕೂಡ ಈ ದೇಶದ ಕಾನೂನುಬದ್ಧವಾಗಿ ಮತದಾರರು ಆಗಿದ್ದಾರೆ. ನಾನು ಹೇಳೋದು ಈ ಒಂದು ಆ ಮಾತನ್ನು ಹೇಳುವಾಗ ಇದರ ಹಿಂದೆ ನಾವು ಏನು ರಂಜಾನ್ ದಿನ ಆರಂಭ ಆದ ಆ ದಿನದಿಂದ ಇವತ್ತಿನವರೆಗೆ ಈ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಖಾಂತರ ನೋಡಿ, ನೀವು ಒಂದೊಂದು ಟೆಂಪೋದಲ್ಲಿ 4 ದನಗಳನ್ನು ಹಾಕ್ಬೋದಾದರೆ ಅದರಲ್ಲಿ 60-70 ದನಗಳನ್ನು ತುಂಬಿಸಿ ಚಿತ್ರಹಿಂಸೆಯನ್ನು ಕೊಟ್ಟು, ಯಾವುದು ಇವತ್ತು ನಾವು ದನಗಳನ್ನು ಬಿಡಿ, ಆಡು ಕುರಿ ಕೋಳಿಗಳನ್ನು ಸಮೇತ ಆ ಥರ ಸಾಗಿಸಬಾರ್ದು ಎಂಬ ಕಾನೂನುಂಟು. ಎಲ್ಲವೂ ಕೂಡ ಪ್ರಾಣಿಗಳು, ಯಾಗ ತಿನ್ನೋದಕ್ಕೆ ನಾವು ಕಡಿದಿದ್ರು ಕೂಡ ಅದನ್ನು ಸಾಗಿಸಲಿಕ್ಕೆ ಒಂದು ವ್ಯವಸ್ಥೆ ಉಂಟು. ಪ್ರಶ್ನೆ ಇರುವಂತದ್ದು ಕಾನೂನು ಬಲಿಷ್ಠ ಆಗಬೇಕು ಅಂತೇಳಿ ನೀವು ಪ್ರತಿಭಟನೆ ಮಾಡುವಂತದ್ದಲ್ಲ, ನೀವು ಯಾರಿಗೋ ಬಯೋದಕ್ಕಾಗಿಯೇ ಪ್ರತಿಭಟನೆ ಖಂಡಿತ ಹೇಳ್ತೇನೆ. ಯಾರಿಗೋ ನೋಡಿ, ಯಾವುದೋ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡೋದಕ್ಕೆ ನೀವು ಪ್ರತಿಭಟನೆ ಯಾವ ಸಮುದಾಯವನ್ನು ಟಾರ್ಗೆಟ್ ನಾವು ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷವಾಗಲಿ, ಹಿಂದೂ ಸಂಘಟನೆಗಳಾಗಲಿ ಯಾವುದೇ ಒಂದು ಸಮಾಜವನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ಇವತ್ತು ಗೋಹತ್ಯೆ, ಗೋವುಗಳನ್ನು ಆ ರೀತಿಯಾಗಿ ಒಂದು ನಿರ್ಭೀತಿಯಿಂದ ಯಾವತ್ತು ಸಿದ್ದರಾಮಯ್ಯ ಸರ್ಕಾರ ಈ ರಾಜ್ಯದಲ್ಲಿ ಬಂದಿದೆ, ಹಟ್ಟಿಗೆ ಹೋಗಿ ದನಗಳನ್ನು ಕಡಿದು ತಗೊಂಡೋಗಿದ್ದಾರೆ. ಯಜಮಾನ ದನದ ಕೂಗನ್ನು ಕೇಳಿ ಹೊರಬಂದ ಕತ್ತಿ ತೋರಿಸಿ ಎಂಕಲ್ನ ಸರ್ಕಾರ ನಮ್ಮ ಸರ್ಕಾರ ಅಂತ ಹೇಳಲಿಕ್ಕಿದೆ. ಏನು ಸರ್ಕಾರ ಇವರಿಗೆ ಓಪನ್ ಆಗಿ ಲೈಸೆನ್ಸ್ ಕೊಟ್ಟಿದ್ದ? ಹಟ್ಟಿಯಿಂದ ದನಗಳನ್ನು ಬಿಡಿಸೋಕೆ ಹಗ್ಗವನ್ನು ಕರೆದುಕೊಂಡು ಹೋಗಿ ಇವತ್ತು ಒಂದು ದಿನ ಪ್ರತಿಭಟನೆ ರಂಜಾನ್ ತಿಂಗಳಲ್ಲಿ ಮಾಡಿದ್ರೆ ಎಲ್ಲ ಸರಿ ಆಗುತ್ತೆ. ನೋಡಿ, ಇದು ನಿರಂತರವಾಗಿ ನಡೆಯುವಂಥ ಪ್ರತಿಭಟನೆ. ಇದು ಎಲ್ಲಿ ನಮ್ಮ ಉದ್ದೇಶ ಏನು? ಯಾವುದು ಹಿಂದೂ ಸಂಘಟನೆಗಳ ಉದ್ದೇಶ ಅಥವಾ ನಮ್ಮ ಭಾರತೀಯ ಜನತಾ ಪಕ್ಷದ ಉದ್ದೇಶ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಗೋಹತ್ಯೆಯನ್ನು ನಿಷೇಧ ಮಾಡಬೇಕು. ಎಸ್ ನಾನು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ವಿಶೇಷ ಕಾರ್ಯಕ್ರಮದಲ್ಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್, and Udupi Manipal Main Road, Udupi.